ಉಡುಪಿ ಮಂಗಳೂರಿನಲ್ಲಿ ಸಂಚರಿಸುವ ಖಾಸಗಿ ಬಸ್ನ ನಿರ್ವಾಹಕರ ನಡುವೆ ಟೈಮ್ ವಿಚಾರದಲ್ಲಿ ಗಲಾಟೆ ನಡೆಯುವುದು ಸಾಮಾನ್ಯ. ಕೆಲವೊಮ್ಮೆ ಗಲಾಟೆ ತಾರಕಕ್ಕೆ ಏರಿ ಹೊಡಿಬಡಿ ಹಂತಕ್ಕೂ ತಲುಪುತ್ತೆ. ಅದರಂತೆ ಉಡುಪಿಯಿಂದ ಕಟೀಲು ಕಡೆಗೆ ಸಾಗ್ತಾ ಇದ್ದ ಎರಡು ಬಸ್ಸಿನ ಸಿಬ್ಬಂದಿಯ ನಡುವೆ ಮಾರ್ಗ ಮಧ್ಯದಲ್ಲಿ ದೊಡ್ಡ ಗಲಾಟೆ ನಡೆದಿದ್ದು, ಗಲಾಟೆಯ ವಿಡಿಯೋ ವೈರಲ್ ಆಗಿ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಭಾರಿ ಪ್ರಚಾರವನ್ನು ಪಡೀತಾ ಇದೆ. ನವದುರ್ಗ ಹೆಸರಿನ ಖಾಸಗಿ ಬಸ್ ಕಟೀಲು ಕಡೆ ಹೋಗ್ತಾ ಇದ್ದಾಗ ಇದನ್ನು ಹಿಂಬಾಲಿಸಿ ಬಂದ ಆಶಾ ಹೆಸರಿನ ಬಸ್ ಅಡ್ಡಗಟ್ಟಿದೆ. ನಂತರ ಟೈಮಿಂಗ್ ವಿಚಾರದಲ್ಲಿ ಎರಡು ಬಸ್ಸಿನ ನಿರ್ವಾಹಕರು ಹಾಗೂ ಚಾಲಕರ ನಡುವೆ ಗಲಾಟೆ ನಡೆದಿದೆ. ಬಳಿಕ ನಂತರ ನವದುರ್ಗ ಬಸ್ ಆಶಾ ಬಸ್ಸಿಗೆ ಡಿಕ್ಕಿಯನ್ನು ಹೊಡೆದಿದ್ದು, ಇದರಿಂದ ಕೋಪಗೊಂಡ ಆಶಾ ಬಸ್ ಸಿಬ್ಬಂದಿ ನವದುರ್ಗ ಬಸ್ನ ಒಳಗೆ ಹೋಗಿ ಗಲಾಟೆಯನ್ನು ನಡೆಸಿದ್ದಾರೆ. ಈ ಗಲಾಟೆಯ ವಿಡಿಯೋವನ್ನು ಪ್ರಯಾಣಿಕರೊಬ್ಬರು ಸೆರೆ ಹಿಡಿದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ. ಗಾಡಿ